ಮಾರಾಟದಲ್ಲೇ ಹೆಸರು ಪಡೆದಿರುವ ಡೇ ಟು ಡೇ ಡಿಜಿಟಲ್ ಮೊಬೈಲ್ ಶೋರೂಮ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿತು. ದೇಶ ವಿದೇಶಗಳ ಪ್ರತಿಷ್ಠಿತ ಮೊಬೈಲ್ ಮಾರಾಟದಲ್ಲಿ ಪ್ರಸಿದ್ಧಿ ಪಡೆದಿರುವ ಡೇ ಟು ಡೇ ಡಿಜಿಟಲ್ ಮೊಬೈಲ್ ಶೋರೂಮ್ ಇದೀಗ 10ನೇ ಮಳಿಗೆಯನ್ನ ಮಂಗಳೂರಿನಲ್ಲಿ ಆರಂಭಿಸಿದೆ. ನಗರದ ಸಿಟಿ ಸೆಂಟರ್ನ ನೆಲಮಹಡಿಯಲ್ಲಿ ಆರಂಭಗೊಂಡ ನೂತನ ಶೋರೂಮ್ ಅನ್ನ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಇನ್ನಷ್ಟು ಮಳಿಗೆ ಆರಂಭಗೊಳ್ಳಲಿ, ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲಿ ಎಂದು ಶುಭ ಹಾರೈಸಿದ್ರು. ಡೇ ಟು ಡೇ ಡಿಜಿಟಲ್ನ ಮುಖಾಂತರ ಜನರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ ಈ ಒಂದು KS ರೋಡ್ನ ಸಿಟಿ ಸೆಂಟರ್ನ ಮಳಿಗೆ ಪಕ್ಕ ಮುಖ್ಯ ರಸ್ತೆಯಲ್ಲಿ ಈ ಒಂದು ಡೇ ಟು ಡೇ ಡಿಜಿಟಲ್ ಅನ್ನು ಪ್ರಾರಂಭ ಮಾಡಿಕೊಂಡು ಅದರ ಮುಖಾಂತರ ಮಂಗಳೂರಿನ ಜನತೆಗೆ ಬೇಕಿತ್ತಿರುವಂಥ ಅತ್ಯವಶ್ಯಕವಾದ ಮೊಬೈಲ್ ಏನು ವಿಷಯವಿದೆ ಅದನ್ನು ಜನರಿಗೆ ಇದರ ಮುಖಾಂತರ ಈ ಅಂಗಡಿ ಮುಖಾಂತರ ಈ ಮಳಿಗೆ ಮುಖಾಂತರ ಕೊಡಬೇಕು. ಅದರ ಮುಖಾಂತರ ಮಂಗಳೂರಿನ ಜನತೆಯ ಏನು ಇಚ್ಛೆ ಇದೆ ಅದನ್ನು ಈ ಮೊಬೈಲ್ನ ಈ ಒಂದು ಉದ್ಯಮದ ಮುಖಾಂತರ ಈ ಇಚ್ಛೆಯನ್ನು ಪೂರ್ಣಗೊಳಿಸುವಂತಹ ದೃಷ್ಟಿಯಲ್ಲಿ ತಮ್ಮ 10ನೇ ಮಳಿಗೆಯನ್ನು ಈ ಮಂಗಳೂರಿನ ಈ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತಾ ಈ ಮಳಿಗೆ 10 ಮಳಿಗೆ ಈಗಾಗಲೇ ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ಅದು 100, 500 ಮಳಿಗೆ ಹಾಗೆ ಇವರ ಮಾಲಕತ್ವದಲ್ಲಿ ಆಗಲಿ. ಅದರ ಬಳಿಕ ಲಯನ್ಸ್ ಮಂಗಳೂರು ಜಿಲ್ಲಾ ಗವರ್ನರ್ ಲಯನ್ ಕೆ ದೇವದಾಸ್ ಭಂಡಾರಿಯವರು ನೂತನ ಶೋರೂಮ್ಗೆ ಶುಭ ಹಾರೈಸಿದ್ರು. ಪ್ರತಿಯೊಬ್ಬರ ಗ್ರಾಹಕರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಒಂದು ಅಭಿರುಚಿಗೆ ತಕ್ಕಂತೆ ನಮ್ಮ ಪ್ರಾಡಕ್ಟನ್ನು ಅವರಿಗೆ ಕೊಡ್ತಕ್ಕಂಥದ್ದು, ಅವರ ಬೇಡಿಕೆಗೆ ಸ್ಪಂದಿಸ್ತಕ್ಕಂಥದ್ದು ಈ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಅನ್ನೋದನ್ನು ಹೀಗಾಗಿ ನಾನು ಮನಗಂಡಿದ್ದೇನೆ. ಹಾಗಾಗಿ ಇದರ ಪಾಲುದಾರರಾಗಿರ್ತಕ್ಕಂಥ ವರುಣ್ ಕಾಮತ್ ಅವರು, ಶ್ರೀಕಾಂತ್, ನಿಮಗೆ ಶುಭವಾಗಲಿ. ಪಾಲುದಾರಿಕೆ ಅನ್ನುವಂಥದ್ದು ಅದು ಹೊಂದಾಣಿಕೆಯಲ್ಲಿ ಹೋಗುವಂಥ ಒಂದು ಇದು, ಆ ಒಂದು ದೃಷ್ಟಿಕೋನವನ್ನು ನೀವಿಬ್ಬರು ಅದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ. 10 ಮಳಿಗೆ ಆಗಿದೆ. ಹಾಗಾಗಿ ಅದು ಪಾಲುದಾರಿಕೆ ಇನ್ನೊಬ್ಬರಿಗೆ ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಪಾಲುದಾರಿಕೆಯ ಸಂಸ್ಥೆ ನಮ್ಮ ಶಾಸಕರು. ಈ ವೇಳೆ ಕಾರ್ಪೊರೇಟರ್ ದಿವಾಕರ್ ಪಾಂಡೇಶ್ವರ್ ಸೇರಿದಂತೆ ಶೋರೂಮ್ನ ಪಾಲುದಾರರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಬ್ಲಾಕ್ಬೆರಿ ಕೀ 2 ಮೊಬೈಲ್ ಅನ್ನ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಡೇ ಟು ಡೇ ಡಿಜಿಟಲ್ ಮೊಬೈಲ್ ಶೋರೂಮ್ನಲ್ಲಿ ನೋಕಿಯಾ, ವಿವೋ, ಸ್ಯಾಮ್ಸಂಗ್, ಒಪ್ಪೋ, ಮೋಟೋ ಸೇರಿದಂತೆ ದೇಶ ವಿದೇಶಗಳ ಕಂಪನಿಗಳ ಮೊಬೈಲ್ಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಹೆಡ್ಫೋನ್, ಮೆಮೊರಿ ಕಾರ್ಡ್ ಸಹಿತ ಮೊಬೈಲ್ನ ಬಿಡಿಭಾಗ ಇಲ್ಲಿ ಲಭ್ಯವಿದೆ. ಇದು ಅಲ್ಲದೆ ಶೋರೂಮ್ ಶುಭಾರಂಭದ ಪ್ರಯುಕ್ತ ಪ್ರತಿ ಮೊಬೈಲ್ ಖರೀದಿಗೂ ಉಚಿತ ಉಡುಗೊರೆ, ಪ್ರತಿ ಖರೀದಿಗೂ ಡಿಸ್ಕೌಂಟ್ ವೋಚರ್, ಸ್ಪಾಟ್ ಇನ್ಶೂರೆನ್ಸ್ ಸೌಲಭ್ಯವಿದ್ದು ಮನೆ ಬಾಗಿಲಿಗೆ ಮೊಬೈಲ್ ಉಚಿತ ಡೆಲಿವರಿ ಸೌಲಭ್ಯ, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.